ಸ್ಟೇಟ್ ಬ್ಯಾಂಕ್ನ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕಚೇರಿಯನ್ನು ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಮಿನಿ ವಿಧಾನಸೌಧದ ಬಳಿ ಇರುವ ಮಂಗಳೂರು ತಾಲೂಕು ಪಂಚಾಯತ್ ಹಳೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇಲ್ಲಿನ 2ನೇ ಮಹಡಿಯಲ್ಲಿ ಅಕಾಡೆಮಿ ಕಚೇರಿ ಇಂದಿನಿಂದ ಕಾರ್ಯಾರಂಭಿಸಲಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟನೆ ನೆರವೇರಿಸಿದರು. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್, ಅದೇ ರೀತಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶೀಘ್ರದಲ್ಲೇ ಸ್ವಂತ ಕಟ್ಟಡಕ್ಕೆ ಹೋಗಬೇಕು, ಸ್ವಂತ ನಿವೇಶನದಲ್ಲಿ ಸ್ವಂತ ಕಟ್ಟಡ ಕಟ್ಟಬೇಕು ಅನ್ನೋದು ನಮ್ಮ ಆಶಯಗಳೊಂದು. ಆ ಕಾರಣಕ್ಕೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದ್ಯದಲ್ಲೇ ಸ್ವಂತ ಕಟ್ಟಡವನ್ನು ರಚನೆ ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತೇವೆ. ಮತ್ತು ಈ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮೂಲಕ ಹಲವಾರು ಜನಪರ ಕಾರ್ಯಕ್ರಮಗಳು ಮತ್ತು ಸಾಹಿತ್ಯ ರಂಗದ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ಬೇಕಾದಂಥ ಪೂರ್ಣ ಸಹಕಾರಗಳನ್ನು, ಆರ್ಥಿಕ ಶಕ್ತಿಯನ್ನು ಕರ್ನಾಟಕ ಸರ್ಕಾರ ಕೊಡ್ತದೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಎಲ್ಲರೂ ಜನಪ್ರತಿನಿಧಿಗಳು, ಎಲ್ಲ ಪ್ರತಿನಿಧಿಗಳಿಗೆ ಶುಭವನ್ನು ಹಾರೈಸ್ತೇನೆ. ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತಷ್ಟು ಶಕ್ತಿ ಪಡೀತದೆ ಅನ್ನುವಂಥ ವಿಶ್ವಾಸ. ಮೀಟಿಂಗ್ ಆ್ಯಪ್ಗಳೇನಿದೆ ಆ ಮೂಲಕ ದೇಶ ವಿದೇಶಗಳಲ್ಲಿರುವಂತಹ ಕವಿಗಳನ್ನು ನಾವು ಒಗ್ಗೂಡಿಸಿಕೊಂಡು ಕಾವ್ಯ ಗಾಯನ ಅಥವಾ ಕವಿಗೋಷ್ಠಿ ಅಥವಾ ವಿಚಾರ ಇಂಥದ್ದನ್ನು ಕೂಡ ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೂಡ ಈ ಲಾಕ್ಡೌನ್ನಲ್ಲಿ ಕೂಡ, ಯಾಕಂತ ಹೇಳಿದರೆ ನಾವು ಕೊರೋನಾದ ಜೊತೆಯಲ್ಲಿ ನಾವು ಸೇರಿ ನಾವು ಬಾಳಬೇಕಾಗಿದೆ, ಆ ರೀತಿಯ ಒಂದು ವಾತಾವರಣ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೈಲಾಗದವರು ಮನೆಯಲ್ಲಿ ಕುಳಿತುಕೊಂಡು ಆ ರೀತಿ ಇರಬಾರದು ಅಂತ ಹೇಳಿ ನಾವು ಅತ್ಯಂತ ಹೆಚ್ಚು ಚಟುವಟಿಕೆಯಲ್ಲಿ ನಾವು ಕ್ರಿಯಾಶೀಲವಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಬಂದಿದ್ದೇವೆ. ಇನ್ನೂ ಕೂಡ ಮುಂದೆ ಹಲವಾರು ಕೆಲಸಗಳಿದೆ. ಈಗಾಗಲೇ ನಾವು ಈ ಹಳೆಯ ಕಾಲದ ಮರೆತು ಹೋದಂತಹ ಪದ್ಯಗಳೇನಿದೆ ಅದನ್ನು ನಾವು ಸಂಗ್ರಹಿಸಿ ಈಗ ಬ್ಯಾರಿ ಅರ್ಚೋ ಮಸಾಲೆ ಅಂತೇಳಿ ನಾವು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೇವೆ.